ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ದಿಸ್ ಇಸ್ ಅನಂತ್ ರಾಜ್. ಇದುವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ದುಡ್ದಾಗಿ ಬೆಳಿಬೇಕು, ಲೈಫಲ್ಲಿ ಅಪ್ಡೇಟ್ ಆಗಬೇಕು, ಫಿನಾನ್ಷಿಯಲಿ ಫ್ರೀ ಆಗಬೇಕು, ಟೈಮ್ ಬೇಕು, ಹೆಲ್ತಲ್ಲಿ ನಾನು ಅಪ್ಡೇಟ್ ಆಗಬೇಕು ಅಂತ ಪ್ರತಿಯೊಬ್ಬರದ್ದು ಕನಸಿದೆ. ಆ ಕನಸನ್ನು ನನಸು ಮಾಡೋದಕ್ಕೆ ನಾವು ಮ್ಯಾಕ್ಸಿಮಮ್ ಏನು ಮಾಡ್ತಾ ಇದ್ದೀವಿ, ಒಂದು ಜಾಬ್ ಮಾಡ್ತಾ ಇದ್ದೀವಿ, ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಅಥವಾ ಒಂದು ಪ್ರೊಫೆಷನಲ್ಲಿ ಇದ್ದೀವಿ. ಫ್ರೆಂಡ್ಸ್, ನೀವೆಲ್ಲ ಮಾಡ್ತಿರೋಂಥ ಜಾಬಲ್ಲಿ ಒಂದು ಇಮ್ಯಾಜಿನೇಷನ್, ನಿಮ್ಮ ಡ್ರೀಮ್ ಲೈಫನ್ನು ನೀವು ಬದುಕಕ್ಕಾಗ್ತಾ ಇದೆಯಾ? ಇಲ್ಲ. ಅದಕ್ಕೆ ಬೇಕಾಗಿರೋದೇನು? ಅಲ್ಟಿಮೇಟ್ಲಿ ದುಡ್ಡು. ಆ ದುಡ್ಡನ್ನ ದುಡಿಯೋದಕ್ಕೆ ಜನ ತುಂಬ ವೆರೈಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ ಹತ್ರನೂ ಒಂದು ವೆರೈಟಿ ಬಿಸ್ನೆಸ್ ಇದೆ, ಮಾಡರ್ನ್ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಆರ್ ಹೋಮ್ ಬೇಸ್ಡ್ ಬಿಸ್ನೆಸ್ ಪ್ರಾಜೆಕ್ಟ್. ಈ ಒಂದು ಬಿಸ್ನೆಸ್ ಪ್ರಾಜೆಕ್ಟಲ್ಲಿ ನೀವು ಕೂಡ ನಿಮ್ಮ ಕಂಫರ್ಟಬಲ್ ಟೈಮ್ ಮೂಲಕ ಈ ಒಂದು ಪ್ರಾಜೆಕ್ಟ್ನ ನೀವು ಆಪರೇಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಆಪರ್ಚುನಿಟಿ ಕೊಡ್ತೀರಾ ಅಂತ ಕಂಪನಿ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಈ ಒಂದು ಆಪರ್ಚುನಿಟಿ ಹೆಸರು ಕನ್ಸ್ಯೂಮರ್ ಎಂಪವರ್ಮೆಂಟ್ ಆಪರ್ಚುನಿಟಿ. ಇಸ್ ಅ ಬಿಗ್ ಪ್ರಾಜೆಕ್ಟ್. ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಫ್ರೆಂಡ್ಸ್, ಕಂಪನಿ ಸ್ಟಾರ್ಟ್ ಆಗಿದ್ದು 2004 17 ಇಯರ್ಸ್ ಗ್ರೋತ್ ಅಂಡ್ 79% ಗ್ರೋತ್ ರೇಟ್. ವರ್ಲ್ಡಲ್ಲೇ ಟಾಪ್ 30 ಪೊಸಿಷನ್ ಇರುತ್ತೆ ಕಂಪನಿ. ಪ್ರತಿ ಇಯರ್ 3,000 ಕೋಟಿ ಜಾಸ್ತಿ ಟರ್ನ್ ಓವರ್ ಮಾಡ್ತಿರೋಂಥ ಒಂದು ಆರ್ಗನೈಸೇಷನ್. ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಬ್ರ್ಯಾಂಡ್ ಆಗಿದೆ. ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲ್ ಇದೆ, ಯೂಟ್ಯೂಬ್ ಇದೆ, www.mywestage.com ಅಲ್ಲಿ ಲಾಗಿನ್ ಮಾಡಿದ್ರೆ ನಿಮಗೆ ಎಲ್ಲ ಥರದ್ದು ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬಟ್ ಈ ಬಿಸ್ನೆಸ್ ಪ್ರಾಜೆಕ್ಟ್ನ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂದರೆ ನಮಗೆ ಬೇಕಾಗಿದ್ದು ಒಂದು ಬಿಸ್ನೆಸ್ ನಾಲೆಡ್ಜ್. ಆ ನಾಲೆಡ್ಜ್ನ ಕೊಡೋದಕ್ಕೆ ನಮ್ಮ ಹತ್ರ ಒಂದು ಆರ್ಗನೈಸೇಷನ್ ಇದೆ, ದಟ್ ಈಸ್ ವಿನ್ನಿಂಗ್ ಟೀಮ್ ಆರ್ಗನೈಸೇಷನ್. ಇದನ್ನು ಸ್ಟಾರ್ಟ್ ಮಾಡಿದಂಥ ವ್ಯಕ್ತಿ SP ಬಾರಿ. ಈಸ್ ಹ್ಯಾವಿಂಗ್ ಮೋರ್ ದ್ಯಾನ್ 23 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಈ ಒಂದು ವ್ಯಕ್ತಿ ಅನುಭವದ ಮೂಲಕ ನಮಗೆ ಗೈಡ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ಎಜುಕೇಶನ್ ಕೊಡ್ತಾ ಇದ್ದಾರೆ. ಈ ಆರ್ಗನೈಸೇಷನ್ ಯಾರೆಲ್ಲ ಬರ್ತಿದ್ದಾರೆ ಪ್ರತಿಯೊಬ್ಬರು ಕೂಡ ಲೀಡರ್ ಆಗಿ ಅಪ್ಡೇಟ್ ಆಗೋದಕ್ಕೆ ಒಂದು ಅವಕಾಶ ಇದೆ. ಫ್ರೆಂಡ್ಸ್, ವೆಸ್ಟೇಜಲ್ಲಿ ನಮಗೇನಿದೆ? ವೆಸ್ಟೇಜಲ್ಲಿ ವೆರೈಟಿ ಪ್ರಾಡಕ್ಟ್ಸ್ ಇದೆ. ಒಂದು ಮನೆಗೆ, ಒಂದು ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ಏನೆಲ್ಲ ಪ್ರಾಡಕ್ಟ್ಸ್ಗಳು ಬೇಕು, ಪ್ರತಿ ಹಂತದಲ್ಲೂ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲಬಲ್ ಇದೆ. ಫ್ರೆಂಡ್ಸ್, ನಮ್ಮಲ್ಲಿ ನೋಡೋದಾದ್ರೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಇರುತ್ತೆ, ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಇರುತ್ತೆ, ಓರಲ್ ಕೇರ್, ಪರ್ಸನಲ್ ಕೇರ್, ಬ್ಯೂಟಿ ಕೇರ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್, ಶಾರ್ಪ್ ಕಂಪ್ನಿ, ವಾಟರ್ ಪ್ಯೂರಿಫೈರ್, ಏರ್ ಪ್ಯೂರಿಫೈರ್, ಇಂಜಿನ್ ಆಯಿಲ್, ಅಂಡ್ ಇವನ್ ನಮ್ಮದು ಬೆಸ್ಟ್ ಡೀಲ್ ಅಂತ ಆ್ಯಪ್ ಇದೆ. ಅದರಲ್ಲಿ ಗ್ರಾಸರೀಸ್ ಬೇಕಾ, ಬಟ್ಟೆ ಬೇಕಾ, ಮೊಬೈಲ್ ಬೇಕಾ, ಪ್ರತಿಯೊಂದು ಪ್ರಾಡಕ್ಟ್ಗಳು ನಮ್ಮ ಕಂಪ್ನಿಯಲ್ಲಿ ಅವೈಲಬಲ್ ಇದೆ. ಈ ಒಂದು ಪ್ರಾಡಕ್ಟನ್ನ ನಾನೇನು ಮಾಡಬೇಕು? ಹೊರಗಡೆ ಎಲ್ಲೋ ತಗೊಳ್ಳೋದ, ಹೊರಗಡೆ ಈ ಪ್ರಾಡಕ್ಟ್ಗಳನ್ನ ನೀವೆಲ್ಲೋ ಬಳಸ್ತಾ ಇದ್ದೀರಾ, ಹೊರಗಡೆ ಎಲ್ಲೋ ಬಳಸೋದನ್ನ ನಮ್ಮ ಕಂಪ್ನಿಯಲ್ಲಿ ಬಳಸಿ. ಜಸ್ಟ್ ಚೇಂಜ್ ಯುವರ್ ಶಾಪ್. ಹೊರಗಡೆ ಪ್ರಾಡಕ್ಟ್ನ ಅವಾಯ್ಡ್ ಮಾಡಿ ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡಿದ್ರೆ ಕಂಪ್ನಿ ನಿಮಗೆ ಸಮ್ ಪ್ರಾಫಿಟ್ನ ಶೇರ್ ಮಾಡುತ್ತೆ. ಫ್ರೆಂಡ್ಸ್, ಜಸ್ಟ್ ಆಸ್ ಎ ಕಸ್ಟಮರ್ ಆಗಿ ನೀವು ಅಪ್ ಟು 50% ಪ್ರಾಫಿಟ್ನ ಎಂಜಾಯ್ ಮಾಡ್ಬೋದು. ಆ ಪ್ರಾಫಿಟ್ನ ಡಿವೈಡ್ ಮಾಡೋದಾದ್ರೆ ಪ್ರತಿ ಪರ್ಚೇಸ್ಗೂ ನಿಮಗೆ 10 to 15% ಡಿಸ್ಕೌಂಟ್ ಇರುತ್ತೆ. ಫ್ರೆಂಡ್ಸ್, ಹೊರಗಡೆ ಮಾರ್ಕೆಟಲ್ಲಿ ಸಿಗ್ತಿರ್ಲಿಲ್ಲ, ಈ ವೆಸ್ಟೇಜ್ ಶಾಪಲ್ಲಿ ನಿಮಗೆ ಸಿಗ್ತಾ ಇದೆ. ಹೊರಗಡೆ ಯಾವುದೇ ಕಾರಣಕ್ಕೂ ಅಕೇಶನಲ್ ಫ್ರೀ ಪ್ರಾಡಕ್ಟ್ಸ್ ಇರುತ್ತೆ, ಬಟ್ ಇಲ್ಲಿ ನಿಮಗೆ ಎವ್ರಿ ಪರ್ಚೇಸ್ಗೂ ಕೂಡ 10% ಫ್ರೀ ಪ್ರಾಡಕ್ಟ್ಗಳು ಕಂಪನಿ ನಿಮಗೆ ಕೊಡುತ್ತೆ. ನೀವೇನು ಪರ್ಚೇಸ್ ಮಾಡ್ತೀರ ಅದಕ್ಕೆ 10% ಫ್ರೀ ಪ್ರಾಡಕ್ಟ್ಸ್. ಅದ್ರ ಜೊತೆಗೆ ಹೊರಗಡೆ ದೇರ್ ವಿಲ್ ಬಿ ನೋ ಕ್ಯಾಶ್ ಬ್ಯಾಕ್ ಫೆಸಿಲಿಟಿ. ಇವತ್ತು ನಿಮಗೆ ಕಂಪನಿ 5 to 11% ಕ್ಯಾಶ್ ಬ್ಯಾಕ್ನ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ಮಂತ್ 10ನೇ ತಾರೀಕು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡುತ್ತೆ. ಅದ್ರ ಜೊತೆಗೆ ಹೊರಗಡೆ ಮಾರ್ಕೆಟಲ್ಲಿ ಯಾವುದೇ ಥರ ಲಾಯಲ್ಟಿ ಬೆನಿಫಿಟ್ನ ಆಫರ್ ಮಾಡ್ತಿರ್ಲಿಲ್ಲ, ಬಟ್ ಇಲ್ಲಿ ನೀವು ಶಾಪ್ ಚೇಂಜ್ ಮಾಡಿದ್ದಕ್ಕೆ, ರೆಗ್ಯುಲರ್ ಪರ್ಚೇಸ್ ಮಾಡಿದ್ದಕ್ಕೆ 4 ತಿಂಗಳು ಪರ್ಚೇಸ್ ಮಾಡಿದ್ರೆ 5 ತಿಂಗಳು ಫ್ರೀ. ವಾವ್! ಈ ಎಲ್ಲ ಒಂದು ಆಫರ್ಸ್ಗಳನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 45 ಇಂದ 50% ಆಸ್ ಎ ಕಸ್ಟಮರ್ ಆಗಿ ಎಂಜಾಯ್ ಮಾಡ್ಬೋದು. ದಿಸ್ ಇಸ್ ಒನ್ ಕೈಂಡ್ ಆಫ್ ಆಪರ್ಚುನಿಟಿ. ಅಂಡ್ ಸೆಕೆಂಡ್ಲಿ, ನಾವೆಲ್ಲ ಬಂದಿರೋದು ಯಾಕೆ? ಡ್ರೀಮ್ಸಿಗೋಸ್ಕರ, ರೈಟ್? ಆ ಡ್ರೀಮ್ಸನ್ನ ಫುಲ್ಫಿಲ್ ಮಾಡ್ಕೊಬೇಕಂದ್ರೆ ನಾನು ಬಿಸ್ನೆಸ್ ಬಿಲ್ಡ್ ಮಾಡಬೇಕು. ಮೇಕಿಂಗ್ ಪ್ರಾಫಿಟ್ ಆಸ್ ಎ ಬಿಸ್ನೆಸ್ ಮ್ಯಾನ್ ತರ ಥಿಂಕ್ ಮಾಡಿದೆ ಆದರೆ ಈ ಒಂದು ಆಪರ್ಚುನಿಟಿ ಮೂಲಕ ಈ ಒಂದು ಆಪರ್ಚುನಿಟಿನ ನಿಮ್ಮ ಸುತ್ತಮುತ್ತ ಫ್ಯಾಮಿಲಿಗಳಿಗೆ ಕನೆಕ್ಟ್ ಮಾಡಿದೆ. ನಿಮ್ಗೆ ಗೊತ್ತಿರೋ ಪೀಪಲ್ಗಳಿಗೆ ರೆಕಮೆಂಡ್ ಮಾಡಿದ್ರೆ ನಿಮಗೆ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ರೀತಿ ರೆಕಮೆಂಡ್ ಮಾಡ್ತೀರಾ? ಮೇ ಬಿ ಒಂದು 50-60 ಫ್ಯಾಮಿಲಿಗಳಿಗೆ ರೆಕಮೆಂಡ್ ಮಾಡ್ಬೋದು. ಆ ರೆಕಮೆಂಡ್ ಮಾಡಿದಕ್ಕೆ ಅವ್ರ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಸ್ 3,000-4,000 ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರು ಕೂಡ ಅಪ್ರಾಕ್ಸಿಮೇಟ್ಲಿ 1,50,000 ಬಿಸ್ನೆಸ್ ಆಗುತ್ತೆ. ನೀವು ಯಾವುದೇ ರೀತಿ ಬಂಡವಾಳ ಹಾಕಿಲ್ಲ. ಈ ಬಂಡವಾಳ ಹಾಕಿಲ್ಲ, ಬಟ್ ನಿಮ್ಮಿಂದ ಬಿಸ್ನೆಸ್ ಕಂಪನಿಗಾಗಿದೆ. ಆ ಕಂಪನಿಗಾಗಿದ್ದು ಪ್ರಾಫಿಟ್ ಅಂದರೆ ಟರ್ನ್ ಓವರ್ಗೆ ಕಂಪನಿ ಇಸ್ ಗೋಯಿಂಗ್ ಟು ಶೇರ್ ಅ ಪ್ರಾಫಿಟ್. ಎಷ್ಟು ಬರ್ಬೋದು? ಅಪ್ರಾಕ್ಸಿಮೇಟ್ಲಿ 12,000 to 15,000. ವಾವ್, ದಿಸ್ ಇಸ್ ಅ ಟ್ರಮೆಂಡಸ್ ಇನ್ಕಮ್. ಇವೊಂದು ಸ್ಮಾಲ್ ಸಿಟಿಯಲ್ಲಿ ಇವತ್ತು ಪ್ರತಿಯೊಬ್ಬರು ಗ್ರಾಜುಯೇಟ್ ಪೀಪಲ್ ಕೂಡ 8,000 to 10,000 ವರ್ಕ್ ಮಾಡ್ತಾರೆ. ಇದರಲ್ಲಿ ಪಾರ್ಟ್ ಟೈಮ್ ಮೂಲಕ ಒಂದು ರೈಟ್ ವೆನಿ ಪೀಪಲ್ಗಳಿಗೆ ಕನೆಕ್ಟ್ ಮಾಡಿದಕ್ಕೆ ನಿಮ್ಮ ಪ್ರಾಫಿಟ್ ಇರುತ್ತೆ ಅಪ್ರಾಕ್ಸಿಮೇಟ್ಲಿ 12,000 ಇಂದ 15,000. ಇದೇ ರೀತಿ ನಿಮ್ಮ ನೆಟ್ವರ್ಕ್ ಜಾಸ್ತಿ ಆದಂಗೆ, ನಿಮ್ಮ
ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಅದೇ ರೀತಿ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನನ್ನ ಇಂಟೆನ್ಷನ್, ನಮ್ಮ ಎಲ್ಲರ ಇಂಟೆನ್ಷನ್ ಪ್ರತಿಯೊಬ್ಬರಿಗೂ ಅಟ್ಲೀಸ್ಟ್ ನನಗೆ 1 ಲಕ್ಷ ಇನ್ಕಮ್ ಬಂದರೆ ಐ ಆಮ್ ಸ್ಯಾಟಿಸ್ಫೈಡ್. ಸೊ ನಮ್ಮ ಲೈಫಲ್ಲಿ ಸಮಥಿಂಗ್ ನಂಗೆ ಗ್ರೋತ್ ಆಗ್ಬೋದು ಅನ್ನೋದು ಇಂಟೆನ್ಷನ್ ಇದೆ. ಈ ಕಂಪ್ನಿಯಲ್ಲೂ ಕೂಡ 1 ಲಕ್ಷ ದುಡಿಯೋಕ್ಕೆ ಅವಕಾಶ ಇದೆ. ಅದಕ್ಕೆ ಮಾಡಬೇಕಾಗಿರೋದು ನೀವು ವೆರಿ ಸಿಂಪಲ್, 10 ರಿಂದ 12 ಲಕ್ಷ ಟರ್ನ್ ಓವರ್ ಮಾಡಿದ್ರೆ, ಸೊ ಅದಕ್ಕೆ ಬೇಕಾಗಿರೋ ಫ್ಯಾಮಿಲೀಸ್ ಮೇ ಬಿ 300 ರಿಂದ 400 500 ರೈಟ್ ವೇಲ್ ಕನೆಕ್ಟ್ ಮಾಡಿದ್ದೆ ಆದರೆ ಅಪ್ರಾಕ್ಸಿಮೇಟ್ಲಿ 12 lakh rupees ಟರ್ನ್ ಓವರ್ ಆಗುತ್ತೆ. ಆಸ್ ಪರ್ ಯುವರ್ ಸ್ಟ್ರಕ್ಚರ್, ಕಂಪ್ನಿ ಇಸ್ ಗೋಯಿಂಗ್ ಟು ಗಿವ್ ಅ ಶೇರ್ ಆಫ್ ಪ್ರಾಫಿಟ್ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ. ಇವತ್ತು ಕಂಪ್ನಿಯಲ್ಲಿ ಸೊ ನನ್ನ ಪ್ರೆಸ್ಟಿಜಿಯಸ್ ಪೊಸಿಷನ್ ಇಸ್ ಎ ಗ್ರೌಂಡ್ ಡೈರೆಕ್ಟರ್. ಆ ಗ್ರೌಂಡ್ ಡೈರೆಕ್ಟರ್ ಲೆವೆಲ್ ಇಟ್ಕೊಂಡು ಅಪ್ರಾಕ್ಸಿಮೇಟ್ಲಿ 80 ರಿಂದ 90 ಸಾವಿರವರೆಗೂ ನಾನು ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಒನ್ ಟ್ರೆಮೆಂಡಸ್ ಅಪರ್ಚುನಿಟಿ ಫಾರ್ ಮೀ. ಸೊ ಆಸ್ ಎ ಒಂದು MNC ಕಂಪ್ನಿಯಲ್ಲಿ ಎಂಪ್ಲಾಯಿ ಆಗಿದ್ಕೊಂಡು ಇದು 2 times ನನ್ನ ಸ್ಯಾಲರಿನ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಅಪರ್ಚುನಿಟಿ ಮೂಲಕ. ಸೊ ಫ್ರೆಂಡ್ಸ್, ನಾನು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ನಿಮ್ಮ ನೆಟ್ವರ್ಕ್ ಜಾಸ್ತಿ ಆದಂಗೆ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ನಿಮ್ಮ ಟರ್ನ್ ಓವರ್ ಜಾಸ್ತಿ ಆದಂಗೆ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು ಕಂಪ್ನಿಯಲ್ಲಿ 1,18,00,000 ದುಡಿತಿರೋರು ಇದ್ದಾರೆ. ಸೊ ಅವ್ರಿಗೂ ಸೇಮ್ ಅಪರ್ಚುನಿಟಿ, ನನಗೂ ಸೇಮ್ ಅಪರ್ಚುನಿಟಿ, ಅಂಡ್ ಆಲ್ಸೋ ನಿಮಗೂ ಸೇಮ್ ಅಪರ್ಚುನಿಟಿ. ಇದನ್ನ ರೈಟ್ ವೇಲ್ ಅರ್ಥ ಮಾಡ್ಕೊಂಡಿದ್ದೆ ಆದರೆ ಸೊ ಡೆಫಿನೆಟ್ಲಿ ನಿಮಗೂ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಈ ಒಂದು ಅಪರ್ಚುನಿಟಿ ಫುಲ್ ಸಪೋರ್ಟ್ ಮಾಡುತ್ತೆ. ಸೊ ಫಾರ್ ಮೋರ್ ಇನ್ಫಾರ್ಮೇಷನ್ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಲ್ ಮಾಡ್ಬೋದು. ಸೊ ಈ ಒಂದು ಪ್ರಾಜೆಕ್ಟ್ನ ಯಾವ ರೀತಿ ಆಪರೇಟ್ ಮಾಡ್ಬೋದು ಅಂತ ಲೆಟ್ಸ್ ಹ್ಯಾವ್ ಎ ಕಾಪಿ ಅಂಡ್ ಕ್ರಿಯೇಟ್ ಎ ಬ್ಲೂ ಪ್ರಿಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಕನೆಕ್ಟ್.